ಆಯ್ತಾ ಗಮಟೆ ಕೊಂಡು ಆತ್ಮೀಯ ಭಕ್ತ ಬಾಂಧವರೇ, ಶ್ರೀ ಶಾರದಾಮಾತೆ ಕೃಪೆಯಿಂದ ನಮ್ಮ ಮುಂದೆ ನಡೆಯಲಿರುವ ಮಹತ್ ಕಾರ್ಯವು ಅತ್ಯಂತ ಸುಮೂರ್ತವಾಗಿ ಚೆನ್ನಾಗಿ ನಡೆದು ಎಲ್ರಿಗೂ ಸುಖ ಸೌಖ್ಯ ಆರೋಗ್ಯ ಭಾಗ್ಯವನ್ನು ಆ ಮಾತೆ ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡಿಕೊಳ್ತೇನೆ. ಮತ್ತು ನಾಡಿದ್ದು ನಡೆಯುವ ಸಮಾರಂಭದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬಾರದ ರೀತಿಯಲ್ಲಿ ಆ ಶಾರದಾ ಮಾತೆ ಎಲ್ಲ ಕಡೆಯಲ್ಲಿಯೂ ನಮ್ಮನ್ನು ರಕ್ಷಿಸಬೇಕು ಅಂತಲೂ ಬೇಡಿಕೊಳ್ತೀನಿ. ಇದೇ ರೀತಿಯ ಭಕ್ತಿ ಭಾವನೆ ವರ್ಷಂಪ್ರತಿ ನಮ್ಮಲ್ಲಿ ಇನ್ನೂ ಅದು ಜಾಸ್ತಿ ಆಗ್ತಾ ಹೋಗಲಿ, ಹಾಗೆಯೇ ನಮ್ಮ ಧರ್ಮವು ಉದ್ಧಾರವಾಗ್ತಾ ಹೋಗಲಿ ಅಂತ ನಾನು ಶಾರದಾ ಮಾತೆಯಲ್ಲಿ ಬೇಡಿಕೊಳ್ತೇನೆ. ಜೈ ಜಾಸ್ತಿ ಕೆಲಸ ಅಕೇರಿ ಮುಕ್ತ ಮಾತೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ಸು ಬಹುವಾರ ನಗು ಶಾಲೆಯ ನಮನ ಸೇವೆ ವಿಶ್ವಾಸವು ಮಾತೆ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೊಲ್ಯ ಧರ್ಮದರ್ಶಿಲೈನ ಭಾಸ್ಕರ ಐತಲ್ ನಮ್ಮೊಟ್ಟಿಗೆ ಓಂ ಸಹಸ್ರವಕ್ತ್ರಂ ದ್ವಿಸಹಸ್ರಯೀಯಂ ವಿಷಂಗನೇತ್ರಂ ಕಪಿಲಂ ಶಿಖಾಢ್ಯಂ ವಿಷಾಯುಧಂ ಪ್ರಜ್ವಲದೃಷ್ಟಬಾಹು ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ವಿಶೇಷವಾದ ಇನಿತ ದಿನ ಶುಭ ದಿನದ ಭಾರ್ಗವಾಸರದ ಶುಕ್ರವಾರದ ಶುಭಗಳಿಗೆ ಪರಿಪೂರ್ಣವಾದ ಸಿಂಹಮಾಸದ ಕೊನೆಯ ಶುಕ್ರವಾರ ನನ್ನ ಎಲ್ಲಂಜಿ ಸೋಮವಾರದ ಬುಕ್ಕ ಕನ್ಯಾ ಸಂಕರಣ ಬರ್ಬೋದು. ಇನಿತ ದಿನೊಟ್ಟು ಶಾರದಾಂಬೆನ
ವಿಶೇಷವಾದ ಎಲ್ಲಂಜಿದ ದಿನಮಾನಡು ಮೂಜಿ ತಾರೀಕಿಡ್ದು ನವರಾತ್ರಿ ಆರಂಭದ ದುಂಬತವಾದ ಈ ಶಾರದಾ ಸೇವಾ ಟ್ರಸ್ಟ್, ಸಾರ್ವಜನಿಕ ಶಾರದೋತ್ಸವ ಸಮಿತಿ, ಶಾರದಾ ನಿರ್ಮಾಣ ಸಮಿತಿ, ಮಹಿಳಾ ಸಮಿತಿ ಮಾತ ನಮ್ಮ ಮೂಲು ಒಕ್ಕೂಟ ಸೇರೊಂದು ದೇವತಾನುಗ್ರಹಗೋಸ್ಕರ ನಮ್ಮ ಮಾತ ಒಂಜಿ ಧರ್ಮಶಾಸ್ತ್ರ ಬಂತು. ದೇವತಾನುಗ್ರಹ ಮನುಷ್ಯ ಪ್ರಯತ್ನ ಕಾರ್ಯಸಿದ್ಧಿ ದೇವರನ ಅನುಗ್ರಹದ ಅಂತ ಊಲ ನಮ್ಮ ನಡಪೆರ ಸಾಧ್ಯ ಅಂಚೆ ನಡೆದವರ 43 ವರ್ಷ ಈ ಒಂಜಿ ಆ ಶಾರದಾ ಸಮಿತಿ ಮಲ್ತದು. ಆ ಶಾರದಾ ದೇವಿನ ಪ್ರತಿಷ್ಠೆ ಮಲ್ತಂದು ನಿರಂತರವಾದ ಶುಕ್ರವಾರದ ದಿನ ವಿಶೇಷ ಭಜನಾ ಕಾರ್ಯಕ್ರಮ ಮಾತ ಒಕ್ಕೂಟ ಸೇರೊಂದು ನಡಪ ಒಂದು ಬತ್ತದು. ವಿಶೇಷವಾದ ಒಂಜಿ ನೂತನವಾಯಿನ ಮಂದಿರ ನಮಕ್ ಆವಡು ಪನ್ಪುನ ಒಂಜಿ ಸಂಕಲ್ಪಡು ದೃಢ ನಿರ್ಧಾರದೆ ತಂದು ಆನಿದ ದಿನಮಾನೋಡು ಮಾತ ಒಟ್ಟು ಸೇರೊಂದು ಭೂಮಿ ತಾಯಿನ ಭುವನೇಶ್ವರನ ಪೂಜೆನ ಮಲ್ತದು. ಆ ಒಂಜಿ ಮಂದಿರದ ನಿರ್ಮಾಣದ ಆರಂಭ ಮಲ್ತದ. ಆ ಮುಹೂರ್ತ ಸುಮುಹೂರ್ತ ಉಂಡು ಗಳಿಗೆ ಅಮೃತ ಗಳಿಗೆ ಆಪುಂಡು ಪನ್ಪುನ ಭಕ್ತಿಡು ಎಲ್ಲಂಜಿ ನಡಪುನ ನವರಾತ್ರಿದ ಉತ್ಸವನು ಅವೇ ಒಂಜಿ ನೂತನವಾಯಿನ ಮಂದಿರೋಡು ಆ ಮಹಾತಾಯಿ ಶಾರದಾಂಬೆಯನ್ನು ಪ್ರತಿಷ್ಠೆ ಮಲ್ತೊಂದು ಪರಿಪೂರ್ಣವಾದವಳು ನಮ್ಮ ದೇವತಾ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ ನಡಪಾವಡು ಪಣದು ಸಂಕಲ್ಪ ಮಲ್ತದ. ಆ ಸಂಕಲ್ಪ ನಮ್ಮ ಸಂಕಲ್ಪ ಮಲ್ಪುನು ಮಾತ್ರ ಅವೇನು ಮಾತ ನಡಪಾವನು ಆ ಶಾರದಾ ಮಹಾತಾಯಿ ಅಪ್ಪೆ ಅದು ಉಂಟುದು ನಮ್ಮ ಮಾತ ಒಟ್ಟು ಸೇರಿದ ಜೋಕಲಾದ ನಮಕ್ ಈ ಜಾಗಡ್ ಪರಿಪೂರ್ಣವಾದ ಜನ ಸಮೂಹನೆ ಸೇರಿದು ನಮ್ಮ ಧರ್ಮ ಪ್ರಚಾರ, ನಮ್ಮ ಧರ್ಮ ರಕ್ಷಣೆ ಇನ್ನು ಮಾತ ಈ ಜಾಗಡ್ ನಡತೊಂದುಂಡು ನಿರಂತರವಾದ ನನಲ ನಮ್ಮ ಧಾರ್ಮಿಕ ನೆಲೆಟ್ ಮಾತರೆಗಳ ಒಂಜಿ ಪರಿಪೂರ್ಣವಾದ ಜ್ಞಾನೋ ಉದಯಾಪಿನಂಚಿನ ಒಂಜಿ ಭಕ್ತಿ ಆ ಹರಿನಾಮ ಸಂಕೀರ್ತನೆ ಅವು ನಿರಂತರವಾದ ಈ ಜಾಗಡ್ ನಡತೊಂದುಂಡು ನನಲ ನಡಪುನ ಆ ಪರಿಪೂರ್ಣವಾಯಿನ ಹರಿ ಸಂಕೀರ್ತನೆ ಹಿಡ್ದವರ ಆ ಶುಕ್ರವಾರ ವಿಶೇಷವಾದ ಅಪ್ಪೆನ ಹರಿ ಸಂಕೀರ್ತನೆಗೆ ಅನೇಕ ಭಕ್ತಿಯರು ಬತ್ತದು ಮೂಲು ಸೇವೆ ಮಲ್ತೊಂದುಲ್ಲೇರು ಅಕಲ ಮಾತ ರಕ್ಷಣೆನ ಮಲ್ತದು. ನಮ್ಮ ಧರ್ಮ ಊರಿನಿಗೆ ನಮ್ಮ ಈ ಶಾರದಾಂಬೆನ ಒಂಜಿ ಪರಿಪೂರ್ಣ ಅನುಗ್ರಹ ಕೊಲ್ಯ ಪರಿಸರಗೂ ಮಾತ್ರತ್ತು ಇಡೀ ನಮ್ಮ ರಾಜ್ಯೋಡೆ ಒಂಜಿ ಆ ರಕ್ಷಣೆಡ ಮಹಾತಾಯಿ ಉಳ್ಳಲ್ಗೆ ನಮಗೆ ಒಂಜಿ ಅನುಗ್ರಹನ ಕೊರ್ದು ಅನುಗ್ರಹಿ ಪಡು ಪಣದು ಇಂಗಳ ಆರಾಧ್ಯ ಶಕ್ತಿಯಾಯಿನ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಅಂಚನೆ ಗ್ರಾಮದ ದೇವರಾಯಿನ ಸೋಮನಾಥೇಶ್ವರ ದೇವರು ಗ್ರಾಮಡುಪ್ಪುನಂಚನ ಶಕ್ತಿಯಳು ಮಾತ ಶಕ್ತಿಯಲು ಮಾಯಡು ಒಂಜ ಒಂದು ನಮ್ಮನ ಮಾತ ಪೊರ್ಲುಡು ಎಲ್ಲಂಜಿದ ದಿನಮಾನುಡು ಆ ಅಪ್ಪೆ ಪೊರ್ಲುಡು ಕುಲ್ಯಲಿಗೆ ನಮ್ಮನ ರಕ್ಷಣೆ ಮಲ್ತಲ್ಗೆ ಪನ್ಪುನ ಆ ಶಾರದಾಂಬೆನ ಅನುಗ್ರಹ ನಮಕ ಮಾತ ಉಪ್ಪಾಡು ಪಡೆದು ಸರ್ವ ಸದಸ್ಯರಿಗಳ ಸರ್ವ ಅಧ್ಯಕ್ಷರಿಗಳ ಮಾತೆರೆಗಳ ದೇವರು ಆಯುರಾರು ಕುರಿದು ನಿರಂತರವಾದ ಈ ಜಾಗಡೆ ದೇವತಾ ಕರ್ತವ್ಯ ನಡತೊಂದೊಂದಿಗೆ ಪುನಃ ಅನುಗ್ರಹ ಕೊರಲಿ ಪಂಡದ ಶಾರದಾಂಬೆಡ ಪ್ರಸನ್ನ ಚಿತ್ತ, ಪ್ರಸನ್ನ ಕಾಲ, ಪ್ರಸನ್ನ ಮನಸ್ಸುಡು ಸರ್ವಭಕ್ತಿಯೆಲ್ಲ ಸೇರೊಂದು ಪ್ರಾರ್ಥನೆ ಮಾಡಿತು. ನಮಸ್ಕಾರ. ನಾನು ತೋನ್ಸೆ ಪುಷ್ಕಳಕುಮಾರ್, ಶ್ರೀ ಶಾರದಾ ಸೇವಾ ಟ್ರಸ್ಟ್ನ ಟ್ರಸ್ಟಿಯಾಗಿದ್ದೇನೆ ಕೊಲ್ಯದಲ್ಲಿ. ಅದೇ ರೀತಿ ನಮ್ಮೊಂದಿಗೆ ಇಲ್ಲಿ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕುಮಾರ್ KS ಅವರಿದ್ದಾರೆ. ಹಾಗೆ ಉತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಕೊಲ್ಯ ಅವರು ಕೂಡ ಜೊತೆಗಿದ್ದಾರೆ. ನಮ್ಮ
ಈ ವರ್ಷದ ಅಂತ ಹೇಳಿದರೆ 43ನೇ ವರ್ಷದ ಶಾರದಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಈ ವರ್ಷದ ಒಂದು ವಿಶೇಷ ಸಂತೋಷ ಏನಂತ ಹೇಳಿದರೆ, ನಾವು 7ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ನವನಿರ್ಮಿತ ಶ್ರೀ ಶಾರದಾ ಮಂದಿರದ ಉದ್ಘಾಟನೆಯ ಸಜ್ಜಿನಲ್ಲಿ ನಾವಿದ್ದೇವೆ. ತತ್ಸಂಬಂಧ 6ನೇ ತಾರೀಕು ಅಲ್ಲಿ ಪ್ರತಿಷ್ಠೆ ಮಾಡುವಂಥ ಬೆಳ್ಳಿಯ ಬಿಂಬದ ಶಾರದೆಯ ಒಂದು ಶೋಭಾಯಾತ್ರೆ, ಅದರ ಜೊತೆಗೆ ಹಸಿರು ಹೊರೆ ಕಾಣಿಕೆ, ಇದು ವೀರಾಂಜನೇಯ ವ್ಯಾಯಾಮ ಶಾಲೆ ಓವರ್ ಬ್ರಿಡ್ಜ್ ತೊಕ್ಕೊಟ್ಟು 6ನೇ ತಾರೀಕು ಸಂಜೆ ಹೊರಟು ಇಲ್ಲಿಗೆ ಬಂದು, ನಂತರ ಅದೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸಭಾ ಕಲಾಪ ಇದೆ. 7ನೇ ತಾರೀಕು ಬೆಳಿಗ್ಗೆ ಗಣಹೋಮ ಹಾಗೂ ಇತ್ಯಾದಿ ಹೋಮಗಳು, 6ನೇ ತಾರೀಕು ವಾಸ್ತು ಹೋಮಗಳು, ಮತ್ತು ಈ ಪ್ರತಿಷ್ಠೆಯ ಕಾರ್ಯಕ್ರಮ ಬೆಳ್ಳಿ ಬಿಂಬದ ಶಾರದೆಯ ಪ್ರತಿಷ್ಠೆಯ ಕಾರ್ಯಕ್ರಮ 7ನೇ ತಾರೀಕು ಬೆಳಿಗ್ಗೆ ಆದ ಬಳಿಕ ವಿದ್ಯುಕ್ತವಾಗಿರ್ತಕ್ಕಂಥ ಧಾರ್ಮಿಕ ಸಭೆ ಗಣ್ಯ ಅತಿಥಿಗಳಿಂದ 7ನೇ ತಾರೀಕು ನಡೆಯುವುದರ ಮೂಲಕವಾಗಿ ಮಂದಿರದ ಒಂದು ಲೋಕಾರ್ಪಣೆಯ ಉದ್ಘಾಟನೆಯ ಸಮಾರಂಭ ಆ ದಿನ 7ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಡೆಯಲಿಕ್ಕಿದೆ. ಇದಾದ ನಂತರ ಸಂಜೆ ಕೂಡ ಒಂದು ಧಾರ್ಮಿಕ ಸಭೆ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆಮೇಲೆ 8ನೇ ತಾರೀಕು ಬೆಳಗ್ಗಿನಿಂದ ರಾತ್ರಿ 12ರ ತನಕ ಅಖಂಡವಾಗಿರ್ತಕ್ಕಂಥ ಭಜನೆ ನಡೆಯಲಿಕ್ಕಿದೆ. ಆಮೇಲೆ 9ನೇ ತಾರೀಕು ನಮ್ಮ ವರ್ಷದ ಅಂದರೆ 43ನೇ ವರ್ಷದ ಶಾರದಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಮಾಡುವಂಥ ಶಾರದಾ ಮಹೋತ್ಸವ ಆರಂಭಗೊಳ್ಳಲಿಕ್ಕಿದೆ. 9ನೇ ತಾರೀಕು ಬೆಳಿಗ್ಗೆ ಶಾರದಾ ಪ್ರತಿಷ್ಠೆಯಾಗಿ ಎಲ್ಲ ರೀತಿಯಲ್ಲಿ ಲಲಿತ ಸಹಸ್ರನಾಮ, ಭಜನೆ ಇತ್ಯಾದಿಗಳೊಂದಿಗೆ ರಾತ್ರಿ ದಿನಾಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ. ಮತ್ತು 10ನೇ ತಾರೀಕು ಒಂದು ಮಾತೃ ಸಂಗಮ ಮಹಿಳಾ ಸಮಾವೇಶ ಕೂಡ ಸಂಜೆ 10ನೇ ತಾರೀಕು ನಡೆಯಲಿಕ್ಕಿದೆ. ಆಮೇಲೆ ಆ ದಿನ ಕೂಡ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. 11ನೇ ತಾರೀಕು ಕೂಡ ಬೆಳಿಗ್ಗೆ ಒಂದು ಧಾರ್ಮಿಕ ಸಭೆ ಸಮಾರೋಪ ನಡೆಯಲಿಕ್ಕಿದೆ, ಸನ್ಮಾನ ಸಮಾರಂಭ. ಜೊತೆಗೆ ಸಂಜೆ ಕೂಡ ಸಂಗೀತದಂಥ ಕಾರ್ಯಕ್ರಮಗಳು ಸಂಜೆ ಕೂಡ ನಡೆಯಲಿಕ್ಕಿದೆ. ಇಷ್ಟೂ ದಿವಸಗಳಲ್ಲಿ ಮಧ್ಯಾಹ್ನ ಅನ್ನ ಸಂತರ್ಪಣೆ, ರಾತ್ರಿ ಕೂಡ ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಸದ್ಭಕ್ತ ಬಂಧುಗಳು ಈ ತಾರೀಕು 6ರಿಂದ 12ನೇ ತಾರೀಕಿನವರೆಗೆ, ಅಂದರೆ 12ನೇ ತಾರೀಕು ನಮ್ಮ ಶಾರದಾ ವಿಗ್ರಹ ಜಲಸ್ತಂಭನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸೋಮವಾರ ಅದು ಸೋಮೇಶ್ವರದ ಕಡಲ ಕಿನಾರೆಯಲ್ಲಿ ಅದು ಜಲಸ್ತಂಭನಗೊಳ್ಳುವಂಥ ಈ ಒಂದು ಕಾರ್ಯಕ್ರಮ ಶೋಭಾಯಾತ್ರೆಗೂ ತಾವೆಲ್ಲ ಬರಬೇಕು. ಇಷ್ಟು ದಿನಗಳಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅನ್ನದಾನ ಪ್ರಸಾದದಲ್ಲಿ ತಾವೆಲ್ಲ ಭಾಗವಹಿಸುವುದರೊಂದಿಗೆ ತನು ಮನ ಧನ ಸಹಕಾರವನ್ನು ನೀಡುವುದರೊಂದಿಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ಶಾರದಾ ಮಾತೆಯ ಕೃಪೆಗೆ ಪಾತ್ರರಾಗಬೇಕಂತ ನಾವು ಶ್ರೀ ಶಾರದಾ ಸೇವಾ ಟ್ರಸ್ಟ್, ಉತ್ಸವ ಸಮಿತಿ ಹಾಗೂ ಮಂದಿರ ನಿರ್ಮಾಣ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.